ಕಾಂಗ್ರೆಸ್ನ ಹಿರಿಯ ಮುಖಂಡ ಆಸ್ಕರ್ ಫರ್ನಾಂಡಿಸ್ ಆಸ್ಪತ್ರೆಗೆ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಮಂಗಳೂರಿನ ಯನಪೊಯ್ಯ ಆಸ್ಪತ್ರೆಗೆ ಉಡುಪಿ ಅದಮಾರು ಮಠದ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿಯವರು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು. ಇದೇ ವೇಳೆ ಆಸ್ಕರ್ ಕುಟುಂಬಿಕರಿಗೆ ಧೈರ್ಯ ತುಂಬಿದ್ರು. ಅದಮಾರು ಮಠದ ಗುರುಗಳು ಅಂದ್ರೆ ಆಸ್ಕರ್ ಅವರಿಗೆ ಬಹಳ ಗೌರವ. ಇವರ ತಂದೆಯವರು ನಮ್ಮ ಗುರುಗಳಿಗೆ ಹೆಡ್ ಮಾಸ್ಟರ್ ಆಗಿದ್ದವರು. ಆಸ್ಕರ್ ಅವರು ಮಾಡಿದ ಸಮಾಜ ಸೇವೆ ಅನನ್ಯ. ನಮ್ಮೆಲ್ಲರ ಪ್ರಾರ್ಥನೆಯಿಂದ ಬೇಗನೆ ಚೇತರಿಕೆಯಾಗಿ ಮತ್ತೆ ಮೊದಲಿನಂತೆ ಆಗಬೇಕು. ಅದಕ್ಕೆ ನಾವೆಲ್ಲರೂ ಪ್ರಾರ್ಥಿಸಬೇಕಿದೆ. ಇದು ನಮ್ಮ ಕರ್ತವ್ಯ ಎಂದು ಹೇಳಿದ್ರು. ಅವರ ಮನೆಯವರೇ ಸ್ವಲ್ಪ ನೀರಿನಿಂದ ಲಿಪ್ಸ್ ಅನ್ನು ಟಚ್ ಮಾಡಿದ್ರು. ಆವಾಗ ಸ್ವಲ್ಪ ಅಲುಗಾಡಿಸಿದ್ರು. ಅದರಿಂದ ಇದು ಒಂದು ಪ್ಲಸ್ ಪಾಯಿಂಟೇ ಉಂಟು. ಅವರು ಮಾಡಿದ ಸಮಾಜ ಸೇವೆ ನಮ್ಮೆಲ್ಲರ ಪ್ರಾರ್ಥನೆಯಿಂದ ಅವರು ಪುನಃ ರಿಕವರಿ ಆಗಬೇಕು, ಮೊದಲಿನಂತೆಯೇ ಆಗಬೇಕು. ಇದು ನಮ್ಮ ಕರ್ತವ್ಯ. ಇವರ ತಂದೆಯವರು ನನ್ನ ಗುರುಗಳಿಗೆ ಹೆಡ್ ಮಾಸ್ಟರ್ ಆಗಿದ್ದರು. ಅದರಿಂದ ಭಾರಿ ಅದಮಾರು ಮಠ ಅಂತಂದರೆ ನನ್ನ ಗುರುಗಳು ಅಂತಂದರೆ ಆಸ್ಕರ್ ಫರ್ನಾಂಡಿಸ್ಗೆ ಬಹಳ ಬಹಳ ಬಹಳ. ಅದರಿಂದ ನಾವೆಲ್ಲರೂ ನಮ್ಮ ಕರ್ತವ್ಯನಷ್ಟೇ ನಾವು ಪ್ರಾರ್ಥನೆ ಮಾಡೋಣ, ಬೇಗ ವಾಸಿ ಆಗುವಂತೆ.